ಮಾತಾಡು. ಇವರು ನಮ್ಮ ಶಾಸಕರಲ್ಲಿದ್ದಾರೆ. ನಾನು ಬೋಡಿತೀನಿ. ಎಣ್ಣೆ ಎಣ್ಣೆ ವೇದವ್ಯಾಸ ಮಕ್ಕಳ ಲಾಲನೆ ಪಾಲನೆ ಅದರೊಟ್ಟಿಗೆ ವಿಚಾರ ಅಣ್ಣ ಹೇಳ್ತಿರೋದು ಈ ಜಾಗ ಸರ್ಕಾರಕ್ಕೆ ಸೇರಿದಲ್ಲ, ಇದು ಖಾಸಗಿಯವರಿಗೆ ಸೇರಿರೋದು ಅಂತ ಹೇಳ್ತಾ ಇದ್ದಾರೆ. ಪ್ರೈವೇಟ್ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ದಾನ ಕೊಟ್ಟಂತ ವಸ್ತು. ದಾನ ಕೊಟ್ಟಂತ ವಸ್ತನ್ನು ನಾವೊಂದು ವಸ್ತು ಒಬ್ಬರಿಗೆ 100 ರೂಪಾಯಿ ಕೊಟ್ಟೇವೆ. ಅದನ್ನು ಪುನಃ ನಾವು ಹೇಗೆ ಬೇಕು ಯೂಸ್ ಮಾಡಿ ನಡೀತಿರೋದು ದೇಶದ ರಾಜ್ಯದ್ದು ಅಥವಾ ನಗರದ ಚುನಾವಣೆ ಅಲ್ಲ. ಇದು ಆಗ್ತಿರೋದು ದೇಶಕ್ಕೋಸ್ಕರ. ದೇಶಕ್ಕೋಸ್ಕರ ಒಂದು ಸುಭದ್ರವಾದ ಸರ್ಕಾರ ಬೇಕು ಅಂತಂದ್ರೆ ಮೋದಿ ಅವರ ಸರ್ಕಾರ ಬೇಕು. ಈಗಾಗಲೇ ಕಳೆದು ಹೋದ ಮೀನುಗಾರರು ಕೂಡ ರಕ್ಷಣಾ ಮಂತ್ರಿ ಬಂದು ಹೀಗಾಗಿ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಚುನಾವಣೆ ಅಷ್ಟೇ ಮತ್ತೆ ಎಲ್ಲರೂ ಜೊತೆಯಲ್ಲಿ ಸೇರಿ ನಾನು ಕೂಡ ಕೆಲಸ ಮಾಡ್ತೇನೆ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಮನೆ ಮನೆಗಳಿಗೂ ಹೋಗಿ ಅವರು ಬಹಳ ನಿಜವಾಗಿ ಕೇಳಿದ್ದಾರೆ. ಅದನ್ನು ನಿಮ್ಗೆ ಗೊತ್ತೇ ಇದೆ. ಈಗ ಹೇಳ್ತೀರ ಅಣ್ಣನವರು ಕೂಡ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಇಲ್ಲಿನ ರಾಜ್ಯ ಸರ್ಕಾರ ಮಾಡುವಂತ ಕೆಲಸ ಇದೆ. ರಾಜ್ಯ ಸರ್ಕಾರ ಈ ಸರ್ಕಾರ ಮಾಡೋದಂತೂ ಕನಸಿನ ಮಾತು ಬಿಡಿ. ಆದ್ರಿಂದ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ಅಂತಂದ್ರೆ ಅಣ್ಣನವರ ಇದರ ನಿಟ್ಟಿನಲ್ಲಿ ಈ ಮಾರ್ಕೆಟ್ ಅನ್ನು ಇಲ್ಲೇ ಉಳಿಸುವಂತ ಕಾರ್ಯವನ್ನು ನಾವು ಕೂಡ ಈ ಬೇಡಿಕೆ ಇಡ್ತೇವೆ. ನಮಗೆ ಆದ್ರೆ ನಮ್ಗೆ ಈ ಕೆಲಸ ಆಗ್ಬಿಟ್ರೆ ನಿಮಗಿಂತ ಹೆಚ್ಚು ಖುಷಿ ಪಡೋಳು ನಾನು ಅಲ್ವಾ? ಖಂಡಿತವಾಗ್ಲೂ ನಾನು ಆಕ್ಟಿಂಗ್ ಮಾಡಿದ್ದಾರೆ. ಮೀನುಗಾರರ ಶೋಷಣೆ ಇನ್ಚಾರ್ಜ್ ರಿಯಲಿ ಪಿಕ್ಚರ್ ಕೊಡ್ತಾರೆ. ಪಿಕ್ಚರ್ದ ಮುಖಾಂತರ ನಾನಿವತ್ತು ನಳಿನ್ ಕುಮಾರ್ ಕಟೀಲ್ ರವರ ಪರವಾಗಿ ಮಂಗಳೂರಿನ ಮೀನು ಮಾರುಕಟ್ಟೆಗೆ ಬಂದು ನಮ್ಮ ಪ್ರಚಾರವನ್ನು ಮಾಡುತ್ತಿದ್ದೇನೆ. ಬಹಳ ಬೇಜಾರನಿಸುವ ಅಥವಾ ನೋವನಿಸುವ ಸಂಗತಿ ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ, ಇಲ್ಲಿ ಮೀನುಗಾರರ ಸಮಸ್ಯೆ ಹಾಗೂ ಇಲ್ಲಿ ಇವರು ಮಾರುಕಟ್ಟೆಗೆ ಎಲ್ಲರೂ ಕೇಳ್ತಿರೋದು ಏನಂತಂದ್ರೆ ಮೀನು ಮಾರಾಟ ಮಾಡೋರು ನಮಗೆ ಮೀನು ಮಾರುಕಟ್ಟೆಯನ್ನ ಬೇರೆ ಕಡೆ ಸ್ಥಳಾಂತರಿಸ್ತಾರೆ, ಅದು ಬೇಡ, ನಮಗೆ ಇಲ್ಲೇ ಮೀನು ಮಾರುಕಟ್ಟೆಯನ್ನು ಮಾಡಿಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ರು ಕೂಡ ರಾಜ್ಯ ಸರ್ಕಾರದ ಯಾವುದೇ ಮಂತ್ರಿ ಸ್ಪಂದಿಸಲಿಲ್ಲ ಅನ್ನೋದು ಇವರ ನಿಜವಾದ ಕೊರಗು ಅಥವಾ ಬೇಜಾರು. ನನಗೆ ಆ ಬೇಸರದೊಂದಿಗೆ ನಮಗೆ ಒಂದು ಸಂತೋಷದ ಸಂಗತಿ ಅಂತಂದ್ರೆ ಆಹಾರ ಮತ್ತು ನಾಗರಿಕ ಪೂರೈಕೆಯಲ್ಲಿ ಮೀನುಗಾರಿಕೆ ಕೂಡ ಅದೊಂದು ಒಂದು ಭಾಗವಾಗಿ ಆ ಮಿನಿಸ್ಟ್ರಿಯಲ್ಲಿ ಇತ್ತು, ಸೆಂಟ್ರಲ್ ಅಲ್ಲಿ, ಕೇಂದ್ರದಲ್ಲಿ. ಆದ್ರೆ ಈಗ ಮೋದಿರವರ ಸರ್ಕಾರ ಅದನ್ನ ಸಪರೇಟ್ ಆಗಿ ಮೀನುಗಾರಿಕೆಯನ್ನು ಫಿಶರೀಸ್ ಅನ್ನೇ ಬೇರೆ ಒಂದು ಇಲಾಖೆಯನ್ನು ಮಾಡಿ ಅಲ್ಲಿಗೆ ಒಂದು ಸಪರೇಟ್ ಆಗಿ ಅಂದ್ರೆ ಪ್ರತ್ಯೇಕವಾಗಿ ಒಬ್ಬ ಮಿನಿಸ್ಟ್ರಿಯನ್ನ ಅಥವಾ ಒಬ್ಬ ಮಿನಿಸ್ಟರ್ನ ನೇಮಕ ಮಾಡುವಂತ ಕೆಲಸವನ್ನ ಈಗ ಮಾಡಿದ್ದಾರೆ ಮೀನುಗಾರರಿಗೆ. ಯಾಕಂದ್ರೆ ಮೀನುಗಾರರ ಸಮಗ್ರ ಸಮಸ್ಯೆಗಳನ್ನ ಅವರು ನೋವುಗಳನ್ನ ನಿವಾರಿಸುವಂತ ಕಾರ್ಯದಲ್ಲಿ ಇಡೀ ದೇಶದಲ್ಲಿ, ಅದು ಮಂಗಳೂರು ಒಂದು ಭಾಗದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಮೀನುಗಾರಿಕೆ ನಡೀತದೋ, ಎಲ್ಲೆಲ್ಲಿ ಈ ರೀತಿಯ ಮೀನುಗಾರಿಕೆಯ ಮೇಲೆ ಜೀವಗಳು ಅದರ ಮೇಲೆ ಡಿಪೆಂಡ್ ಆಗಿರ್ತವೋ ಅಂಥವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮೋದಿರವರು ಈಗಾಗಲೇ ಸಪರೇಟ್ ಆದಂಥ ಪ್ರತ್ಯೇಕವಾದಂಥ ಮಿನಿಸ್ಟ್ರಿಯನ್ನು ಮಾಡಿದ್ದಾರೆ. ಅದು ನಮಗೆ ದೊಡ್ಡ ಗೆಲುವು ಸಿಕ್ಕಂಗಾಗಿದೆ. ಈ ಸಾರಿ ಮೋದಿಯ ಒಲವು ಅಂದರೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. ರಾಜ್ಯಾದ್ಯಂತ ಕೂಡ ಎಲ್ಲರಲ್ಲೂ ಇರುವ ಒಂದೇ ಒಂದು ಉದ್ದೇಶ ಅಂದರೆ ಎಲ್ರಿಗೂ ಒಂದು ಅರಿವು ಮೂಡಿದೆ. ಮೊದಲು ನಾವು ಹೇಳಬೇಕಿತ್ತು ಇದು ರಾಜ್ಯದ ಚುನಾವಣೆ, ಇದು ದೇಶದ ಚುನಾವಣೆ, ದೇಶಕ್ಕೋಸ್ಕರ ಅಂತೇಳಿ. ಆದರೆ ಎಲ್ಲರಿಗೂ ಈಗ ಅರಿವಿದೆ. ಎಲ್ಲರಿಗೂ ಎಷ್ಟು ಅರಿವಿದೆ ಅಂತಂದರೆ ಇಲ್ಲಿ ಇವರೇ ಬಂದು ಸಾರ್ವಜನಿಕರೇ ಬಂದು ಮೇಡಮ್ ಈ ಸಾರಿ ನಾವು ಮೋದಿಗೋಸ್ಕರ ಮತ ಹಾಕ್ತೇವೆ ಅಂತೇಳಿ ನಮಗೆ ನಮ್ಮ ನಾಯಕರೇ ಹೇಳಿದ್ದಾರೆ.
ಈ ಸಾರಿ 28 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಇರಬಹುದು, ಆದರೆ 28 ಕ್ಷೇತ್ರಗಳಲ್ಲಿ ನಿಂತಿರುವುದು ನರೇಂದ್ರ ಮೋದಿರವರು. ನರೇಂದ್ರ ಮೋದಿರವರಿಗೆ ನಿಮ್ಮ ಮತವನ್ನು ಹಾಕಿ, ನರೇಂದ್ರ ಮೋದಿರವರೇ ನಮಗೆ ಮತ್ತೊಮ್ಮೆ ನಮಗೆ ಪ್ರಧಾನಿಗಳಾಗಿ ಬರಬೇಕು. ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಸದೃಢವಾದ ಒಂದು ದೇಶವಾಗಿರಬೇಕು. ನಮಗೆ ಭಯೋತ್ಪಾದನೆಯಿಂದ ವಿಮುಕ್ತಿಗೊಳಿಸುವ ಒಂದು ದೇಶವಾಗಿ ಬರಬೇಕು. ಇದೆಲ್ಲದಕ್ಕೂ ಒಂದು ಅರ್ಥ ಅಂದರೆ ಅದು ನರೇಂದ್ರ ಮೋದಿ ಸರ್ಕಾರ ಬರಬೇಕು ಅಂತೇಳಿ ನಮಗಿಂತ ಸಾರ್ವಜನಿಕರಲ್ಲಿ ಅರಿವು ಮೂಡಿದೆ, ಜಾಗೃತಿ ಮೂಡಿದೆ. ಅವರಾಗೆ ಬಂದು ಹೇಳ್ತಾರೆ, ಮೇಡಮ್ ಈ ಸತಿ ನಾವು ಮೋದಿಗೆ ಮತ ಹಾಕ್ತೇವೆ ಮಾತಾಡ್ತಾರೆ. ರಾಜೀವ್ ಗಾಂಧಿ ಬಗ್ಗೆ ಮಾತನಾಡ್ತಾರೆ, ಅಥವಾ ಅವರ ಕುಟುಂಬದ ಬಗ್ಗೆ ಮಾತನಾಡ್ತಾರೆ. ಜನತಾದಳ ಅಂತ ತಕ್ಷಣ ಯಾರ ಕುಟುಂಬದ ಬಗ್ಗೆ ಮಾತಾಡ್ತಾರೆ ನಿಮಗೆ ಗೊತ್ತು. ಅವರ ಬಗ್ಗೆ ಇಲ್ಲದ ಆಕ್ಷೇಪ. ನಮಗೆ ಮೋದಿಯವರು ಅಂತ ಒಳ್ಳೆ ಸರ್ಕಾರ ಕೊಟ್ಟಾಗ, ಅಂತ ಒಳ್ಳೆ ಯೋಜನೆಗಳು ಕೊಟ್ಟಾಗ, ಇಲ್ಲಿ ನಮ್ಮ ದೇಶಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಾವೇಕೆ ಮೋದಿಯವರ ಹೆಸರನ್ನು ಹೇಳಬಾರ್ದು? ನಮಗೆ ಎಲ್ಲ ರೀತಿಯಾದ ಒಂದು ಹಕ್ಕು ಇದೆ, ನಮಗೆಲ್ಲ ರೀತಿಯಾದ ಅಭಿಮಾನ ಇದೆ. ಮೋದಿರವರ ಸರ್ಕಾರ 5 ವರ್ಷ ಸರ್ಕಾರ ಭ್ರಷ್ಟರಹಿತವಾದ ಒಂದೇ ಒಂದು ದಿನ, ಒಂದೇ ಒಂದು ಗಂಟೆ ಕೂಡ ಆ ಪ್ರಧಾನಮಂತ್ರಿಯವರು ರಜಾ ಹಾಕಲಿಲ್ಲ ಅಥವಾ ಸುಮ್ಮನೆ ಕೂರಲಿಲ್ಲ. 18 ಗಂಟೆಗಳ ಕಾಲ ದಿನ ಇಡೀ ಕೆಲಸ ಮಾಡಿ ನಮಗೋಸ್ಕರ ಬದುಕಿ ಬಾಳ್ತಿರೋ ಪ್ರಧಾನಿ ಅಂದರೆ ಅದು ನರೇಂದ್ರ ಮೋದಿರವರು. ಇಡೀ ವಿಶ್ವವೇ ಮೆಚ್ಚಿಕೊಂಡ ಪ್ರಧಾನಿ ಅಂದರೆ ಅದು ನರೇಂದ್ರ ಮೋದಿ. ನಾಯಕನಾಗಿ ಬಂದಿಲ್ಲ, ಇಲ್ಲಿ ಒಬ್ಬ ಕಾರ್ಯಕರ್ತರಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಬಂದಿದ್ದೇನೆ. ಇಲ್ಲಿ ಅವುಗಳನ್ನ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಇದು ಸ್ಥಳಾಂತರಗೊಳ್ಳುತ್ತೆ, ಒಂದು ಶುಚಿ ಇಲ್ಲ, ಮತ್ತೆ ಇಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಬಿಡುತ್ತಿಲ್ಲ ಅಂತ ಹೇಳಿ. ಇಲ್ಲಿನ ಸ್ಥಳೀಯ ಒಂದು ಸಮಸ್ಯೆಗಳಿಗೆ ಅಥವಾ ಸ್ಥಳೀಯ ಈ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಇಲ್ಲಿನ ಸರ್ಕಾರ ಅಥವಾ ಇಲ್ಲಿನ ರಾಜ್ಯ ಸರ್ಕಾರ ಅದರ ನಿಷ್ಠೆ ಮಾಡಬೇಕಿತ್ತು. ಅದರ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕಾಗಿತ್ತು. ಎಲ್ಲಿ ಹೋಗಿದೆ ರಾಜ್ಯ ಸರ್ಕಾರ? ಎಲ್ಲಿದೆ ರಾಜ್ಯ ಸರ್ಕಾರ? ಇದು ಕೆಲಸಗಳನ್ನು ಯಾರು ಸರ್ಕಾರ ಮಾಡ್ತಿದೆ? ಇಲ್ಲಿನ ಇಷ್ಟೊಂದು ಸಮಸ್ಯೆಗಳಿದ್ದಾಗ ಯಾಕೆ ಇವರಿಗೆ ಸ್ಪಂದಿಸ್ತಾ ಇಲ್ಲ ಈ ಸರ್ಕಾರ ಅನ್ನೋದು ನನಗೆ ಪರಿಹಾರ ಖಂಡಿತವಾಗ್ಲೂ ಕಂಡ್ಕೋಬೇಕು. ಮೊದಲನೇದಾಗಿ ಈ ಪರಿಹಾರ ನಿಜವಾಗ್ಲೂ ಅಂದ್ರೆ ನಾನು ಸ್ವಾರ್ಥದಿಂದನೂ ಹೇಳ್ತಾ ಇದ್ದೀನಿ ಅಥವಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂತಹ ಒಂದು ಸಣ್ಣ ಸಣ್ಣ ಪರಿಹಾರಕ್ಕೆ ಅರ್ಥ ಹೊಸ ಸರ್ಕಾರ ಬರಬೇಕು. ಇಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಮಾತ್ರ ಇಲ್ಲಿಗೆ ನಿಜವಾದ ರಾಜ್ಯದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಬಂದ್ರೆ ಇದು ಅರ್ಥ ಎಲ್ಲವೂ ಸಮಸ್ಯೆ ತೀರ್ತದೆ ಅನ್ನೋ ಭಾವನೆ ನನಗೆ. ಸ್ವಾಮಿಯವರವರು ಕೂಡ ಅವರ ವಿದ್ಯೆ ಆದ್ಮೇಲೆ ಅಂದ್ರೆ ಓದಿದೆಲ್ಲ ಆದ್ಮೇಲೆ ಬಂದಿದ್ದೇ ಸಿನಿಮಾ ರಂಗಕ್ಕೆ, ಚಿತ್ರರಂಗದ ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿದ್ದವರು. ಅಥವಾ ಅವರ ಸುಪುತ್ರರು ಕೂಡ ಸಿನಿಮಾ ಕಲಾವಿದರು. ಸಿನಿಮಾ ಕಲಾವಿದರಂದ್ರೆ ಸಮಾಜದಿಂದ ಹೊರಗಿಡುವಂಥ ವರ್ಗ ಅಲ್ಲ, ಅವರು ಕೂಡ ಸಮಾಜದಲ್ಲಿ ಹೊಂದಿರುವ ವರ್ಗ. ಇಲ್ಲಿ ಮೀನುಗಾರರು ಹೇಗೆ ಸಿನಿಮಾ ಕಲಾವಿದರು ಕೂಡ ನಾವು ಹಾಗೆ ಕೆಲಸ ಮಾಡ್ತೇವೆ. ನಾವು ಇಲ್ಲಿ ಯಾರು ದುಡಿದೆ ಅಥವಾ ಕೆಲಸ ಮಾಡದೆ ಅಥವಾ ಇದೆಲ್ಲೋ ಆರಾಮಾಗಿಲ್ಲದೆ ಮಾಡ್ತಿಲ್ಲ, ನಾವು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತೇವೆ, ದುಡಿತೇವೆ. ಸಿನಿಮಾ ಚಿತ್ರರಂಗವನ್ನು ನಂಬಿಕೊಂಡ ಹಲವಾರು ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳು ಇವತ್ತು ಕೂಡ ಒಂದು ಉದ್ಯಮವಾಗಿ ಬೆಳೆದಿದೆ ಸಿನಿಮಾ. ಅದರಲ್ಲಿ ನಾವೆಲ್ಲ ಉಳಿದಿದ್ದೇವೆ ಅಂತಂದರೆ ಚಿತ್ರರಂಗ ಕಾರಣ. ಚಿತ್ರರಂಗಕ್ಕೆ ನಮ್ಮ ತಾಯಿ ಇದ್ದಾಗೆ ಅದು ಬಹುಶಃ ಕುಮಾರಸ್ವಾಮಿಯವ್ರಿಗೂ ಅರಿವಿದೆ. ಅವರು ಚಿತ್ರರಂಗದಿಂದ ಬಂದಿರೋರು, ಅವರು ಕುಮಾರರು ಕೂಡ ಚಿತ್ರರಂಗದಿಂದನೇ ಬಂದವರು. ನಾನು ಚಿತ್ರರಂಗದ ಯಾಕೆ ಜರೀತಾರೆ ಅನ್ನೋದು ಬಹುಶಃ ನೀವು ಅವರನ್ನೇ ಕೇಳಬೇಕು. ಸಾಲಾಗಿ ಮಾತಾಡ್ಬೋದು ಅವರ ಸಾಧನೆ. ನಳಿನ್ ಕುಮಾರ್ ಕಟೀಲ್ರವರು ಕರ್ನಾಟಕ ರಾಜ್ಯದ ನಂಬರ್ 1 ಲೋಕಸಭಾ ಸದಸ್ಯರು. ಅಂದ್ರೆ ರಾಷ್ಟ್ರದಲ್ಲಿ 26ನೇ ಸ್ಥಾನ ಪಡೆದವರು, ಅಂದ್ರೆ 554ರಲ್ಲಿ. ಅವರ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ನಾವು ಇದನ್ನ ಕರಪತ್ರದಲ್ಲಿ ಎಲ್ಲನ್ನು ಪ್ರಿಂಟ್ ಮಾಡಿ, ಅಂದ್ರೆ ಅವರು ಮಾಡಿರುವ ಸಾಧನೆಗಳನ್ನ ಕರಪತ್ರದಲ್ಲಿ ಪ್ರಿಂಟ್ ಮಾಡಿ ಅದನ್ನ ಸಾಕ್ಷಿ ಸಮೇತ ಭೂತರಾಗಿ ನಾವು ಹೇಳ್ತಾ ಇದ್ದೇವೆ. ನಳಿನ್ ಕುಮಾರ್ ಕಟೀಲ್ಗಿಂತ ಇಲ್ಲಿ ಒಳ್ಳೆಯ ಅಭ್ಯರ್ಥಿ ಸಾಧ್ಯನೇ. ವಿರೋಧಗಳನ್ನು ವ್ಯಕ್ತಪಡಿಸಲಿಲ್ಲ ಅಥವಾ ಅವ್ರ ವಿರೋಧಗಳನ್ನು ಹೇಳಿಲ್ಲ. ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ, ಇಲ್ಲಿನ ಸ್ಥಳೀಯ ಈಗ ಸರ್ಕಾರ ಇರುವುದು ಅದು ಯಾವುದೇ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಇಲ್ಲಿನ ಸ್ಥಳೀಯ ಸರ್ಕಾರ ನಾವೇನು ಕೇಳಿದ್ರು ಮಾಡ್ತಾ ಇಲ್ಲ. ದಯಮಾಡಿ ನಾವು ಮೋದಿರವರ ಸರ್ಕಾರ, ನಾವೆಲ್ಲರೂ ಮೋದಿರವರಿಗೆ ಓಟ್ ಹಾಕ್ತೀವಿ, ಎಲ್ಲರೂ ಬಿಜೆಪಿ ಪಾರ್ಟಿಗೆ ಓಟ್ ಹಾಕ್ತೀವಿ, ನಾವೆಲ್ಲರೂ ನಳಿನ್ ಕುಮಾರ್ ಅವರನ್ನೇ ಆರಿಸ್ತೇವೆ. ಆದರೆ ಇವಾಗಾದ್ರೂ ನಾವು ಅಂದ್ಕೊಳ್ತೇವೆ ಈ ನಮ್ಮ ಸಮಸ್ಯೆಗಳಿಗೆ ಒಂದು ಸುಖಾಂತ್ಯ ಸಿಗುತ್ತೆ ಅಂತ ಹೇಳಿ. ನಾನು ಕೂಡ ಒಬ್ಬರಾಗಿ ನಾನು ಆ ಸಮಸ್ಯೆಗಳನ್ನು ಅವ್ರ ಮುಂದಿರುವಂಥ ಕೆಲಸ ಮಾಡ್ತೇನೆ. ಇದೇ ತಿಂಗಳು 9ನೇ ತಾರೀಕು ಮೀನುಗಾರರ ಸಮಾವೇಶ ಇದೆ. ಅಲ್ಲಿಗೆ ಅವ್ರಿಗೆ ಮುಕ್ತವಾಗಿ ಮಾತನಾಡುವಂಥ ಎಲ್ಲ ಅನುಕೂಲಗಳನ್ನು, ಎಲ್ಲ ಅವಕಾಶಗಳನ್ನು ನಮ್ಮ ಪಾರ್ಟಿ ಮಾಡಿಕೊಟ್ಟಿದೆ. ಖಂಡಿತವಾಗ್ಲೂ ಆ ಸಮಾವೇಶಕ್ಕೆ ನೀವು ಬಂದು ಭಾಗವಹಿಸಿ ಅವರ ಸಮಸ್ಯೆಗಳನ್ನು ತಿಳಿಸುವಂಥದ್ದು ಮಾಡೋಣ.